ಜೈಂಟ್ ಪಾಂಡಾ ಇಲ್ಲವೇ ಪಾಂಡಾ ಕರಡಿಗಳು ಚೀನಾದಲ್ಲಿ ಮಾತ್ರ ಸಿಚುವಾನ್, ಶಾಂಗ್ಸಿ, ಗ್ಯಾನ್ಶು ಪ್ರಾಂತ್ಯಗಳ ಬಿದಿರು ಕಾಡುಗಳಲ್ಲಿ ಇರುತ್ತವೆ. ಪಾಂಡಾ ಕರಡಿಗಳು ಉಳಿದಂತೆ ಪ್ರಪಂಚದ ಕೆಲವು ಮೃಗಾಲಯಗಳಲ್ಲಿ ಇವೆ. ಜಗತ್ತಿನಲ್ಲಿ ಈಗ ಒಟ್ಟು 2600 ಪಾಂಡಾಗಳು ಇದ್ದು, ಸಹಜ ಕಾಡು ಪಾಂಡಾಗಳು ಚೀನಾದ 3 ಪ್ರಾಂತ್ಯಗಳ ಬಿದಿರು ಮೇಳೆ ಕಾಡು ನಿವಾಸಿಗಳಾಗಿವೆ. ಉಳಿದಂತೆ ಬೇರೆ ದೇಶಗಳ ಝೂಗಳಲ್ಲೂ ಇವೆ. ಚೀನಾದಲ್ಲಿ 1860 ಮೇರೆ ಕಾಡು ಪಾಂಡಾಗಳು ಇವೆ. ಮೃಗಾಲಯಗಳಲ್ಲಿ ಎಂದರೆ USA 12, ಜಪಾನ್ 10, ಬ್ರಿಟನ್ 4, ಫ್ರಾನ್ಸ್ 4, ತೆಂಕಣ ಕೊರಿಯಾ 2, ಸಿಂಗಾಪುರ 2, ಮೆಕ್ಸಿಕೋ 2 ಪಾಂಡಾ ಕರಡಿಗಳನ್ನು ಹೊಂದಿವೆ. This moment, so overdue.